ಮಂಗಳೂರಿನಿಂದ ಕುಂದಾಪುರವರೆಗೆ ಹೊರಟ ದೊಡ್ಡಬಳ್ಳಾಪುರದ ಜನಜಾಗೃತಿ ಸೈಕಲ್ ಜಾಥಾವು ಉಡುಪಿ ತಲುಪಿದಾಗ ಜಾಥಾದ ಕಾರ್ಯಕರ್ತರನ್ನ ಉಡುಪಿಯ ಸಂಸ್ಕೃತ ಕಾಲೇಜಿನ ಆಶ್ರಯದಲ್ಲಿ ಉಡುಪಿ ಜಿಲ್ಲಾ ನಾಗರಿಕ ಸಮಿತಿಯಿಂದ ಸ್ವಾಗತಿಸಿ ಗೌರವಿಸಲಾಯಿತು. ತಾಲೂಕು ಬಳಕೆದಾರರ ಹಿತರಕ್ಷಣಾ ಸಂಘ ಟ್ರಸ್ಟ್ ದೊಡ್ಡಬಳ್ಳಾಪುರ ಇದರ ಕಾರ್ಯಕರ್ತರು ಶುದ್ಧ ಆಹಾರ ಸೇವನೆ, ಆಹಾರ ಪೋಲು ಸಾಲದು, ಆಹಾರ ಸೇವನೆಯ ಕ್ರಮ ಮುಂತಾದ ಆಹಾರ ವಿಚಾರಗಳ ಬಗ್ಗೆ ಜಾಗೃತಿ ಮೂಡಿಸುವತ್ತ 10ನೇ ಹಂತದ ಜನಜಾಗೃತಿ ಸೈಕಲ್ ಜಾಥಾವು ಮಂಗಳೂರಿನಿಂದ ಪ್ರಾರಂಭಗೊಂಡು ಕುಂದಾಪುರದಲ್ಲಿ ಸಮಾಪನಗೊಳಿಸಲು ಸಂಕಲ್ಪಿಸಿದ್ರು. ಸೈಕಲ್ ಜಾಥಾವು ಉಡುಪಿಗೆ ಬಂದಾಗ ಶ್ರೀ ಮನ್ಮಥ ಸಿದ್ಧಾಂತ ಪ್ರಬೋಧಿನಿ ಸಂಸ್ಕೃತ ಕಾಲೇಜಿನ ಆಶ್ರಯದಲ್ಲಿ ಉಡುಪಿ ಜಿಲ್ಲಾ ನಾಗರಿಕ ಸಮಿತಿಯಿಂದ ಜಾಥಾದ ಕಾರ್ಯಕರ್ತರಾದ ದೊಡ್ಡಬಳ್ಳಾಪುರದ ಬದರಿನಾಥ್ ಕೆಸಿ ರಘು, ಚಿದಾನಂದ ಮೂರ್ತಿ, ಮೋಹನ್ ಕುಮಾರ್, ಪ್ರತಾಪ್ ಬಂಟ್ವಾಳ ಅವರನ್ನ ಶಾಲು ಹೊದಿಸಿ ಹೂವು ಪುಸ್ತಕ ನೀಡುವ ಮೂಲಕ ಗೌರವಿಸಲಾಯಿತು. ಸಂಸ್ಕೃತ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಜಾಥಾದ ಉದ್ದೇಶಿತ ಸಂದೇಶವನ್ನ ಕಾರ್ಯಕರ್ತರು ನೀಡಿದ್ರು. ಸಂದೇಶದ ಕರಪತ್ರವನ್ನ ಇದೇ ವೇಳೆ ವಿತರಿಸಲಾಯಿತು. ಸ್ವಾಗತ ಕಾರ್ಯಕ್ರಮದಲ್ಲಿ ನಾಗರಿಕ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ನಿತ್ಯಾನಂದ ಒಳಕಾಡು, ಸದಸ್ಯ ತಾರಾನಾಥ್ ಮೇಸ್ತಾ ಶಿರೂರು, ಮುಖ್ಯೋಪಾಧ್ಯಾಯಿನಿ ಶ್ರೀಮತಿ ಪುಷ್ಪಲತಾ, ಸಹ ಶಿಕ್ಷಕರಾದ ಅಶೋಕ್ ಹೆಗಡೆ, ದಿವಾಕರ್ ಐತಾಳ್, ಯು ರಮೇಶ್, ಕಾಲೇಜಿನ ಗ್ರಂಥಪಾಲಕ ಶ್ರೀ ಹರಿಕೃಷ್ಣ ರಾವ್ ಹಾಗೂ ಕಾಲೇಜು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು.